ನಮಸ್ಕಾರ ಸ್ನೇಹಿತರೆ, ಅದು 2020 ಡಿಸೆಂಬರ್ 30 ಬೆಳಿಗ್ಗೆ 10:30 ಮಧ್ಯಪ್ರದೇಶ ರಾಜ್ಯದ ಗ್ವಾಲಿಯರ್ ಹತ್ತಿರ ಇರುವಂತಹ ಚಮ್ಹೇದಿ ಎಂಬ ಗ್ರಾಮದ ಹತ್ತಿರ ಭಾರತೀಯ ಪುರಾತತ್ವ ಇಲಾಖೆ ಇತ್ತೀಚೆಗೆ ನಡೆಸುತ್ತಿದ್ದ ಒಂದು ಸಂಶೋಧನಾ ಕಾರ್ಯದಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಕೆಲವು ಮಾನವ ಮೂಳೆಗಳು ಹಾಗೂ ಮೂಳೆಗಳ ಜೊತೆಯಲ್ಲಿ ಕೆಲವು ಚಿನ್ನದ ಆಭರಣಗಳು ಸಿಕ್ಕಿದ್ದು ಬೆಳಕಿಗೆ ಬಂದಿದೆ. ಇದನ್ನು ನೋಡಿ ದಂಗಾಗಿರುವ ಭಾರತೀಯ ಪುರಾತತ್ವ ಇಲಾಖೆ ತನ್ನ ಅಧಿಕಾರಿಗಳ ಬಗ್ಗೆ ಇದಕ್ಕೆ ವಿವರಣೆ ನೀಡಿದೆ. ಆಗ ಇಲ್ಲಿರುವ ಕೆಲವು ಮೂಳೆಗಳನ್ನು ಹಾಗೂ ಮೂಳೆಗಳ ಜೊತೆ ಇದ್ದಂತಹ ಆಭರಣಗಳನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಈ ಪ್ರಯೋಗಾಲಯದಲ್ಲಿ 1 ವಾರಗಟ್ಟಲೆ ಇದರ ಮೇಲೆ ಸಂಶೋಧನೆ ಹಾಗೂ ಪರೀಕ್ಷೆ ಮಾಡಿದಾಗ ಸುಮಾರು 250 ವರ್ಷಗಳ ಹಿಂದಿನ ಮಾನವ ಮೂಳೆ ಎಂದು ಘೋಷಿಸಲಾಗಿದೆ. ಹಾಗೂ ಈ ಮೂಳೆ ಒಬ್ಬ ಮಹಿಳೆ ಇದ್ದು ಎಂದು ದೃಢೀಕರಿಸಲಾಗಿದೆ. ಹಾಗೆಯೇ ಮೂಳೆಯ ಮೇಲೆ ಇದ್ದಂತಹ ಚಿನ್ನದ ಆಭರಣಗಳನ್ನು ಪರೀಕ್ಷೆ ಮಾಡಿದಾಗ ಗ್ವಾಲಿಯರಿನ ಮಹಾರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಂಬಂಧಪಟ್ಟಿದ್ದು ಎಂದು ನಂಬಲಾಗಿದೆ. ಈ ಮೂಳೆ ಮಹಿಳೆಯದ್ದು, ಆದರೆ ಈ ಅಸ್ಥಿ ಪಂಜರ ರಾಣಿ ಲಕ್ಷ್ಮೀಬಾಯಿಗೆ ಸಂಬಂಧಪಟ್ಟಿದ್ದು ಎಂದು ದೃಢಪಡಿಸಲು ಇನ್ನೂ ಸಂಶೋಧನೆ ಇದರ ಮೇಲೆ ನಡೆಯುತ್ತಾನೆ ಇದೆ. ಬನ್ನಿ ಸ್ನೇಹಿತರೆ, ಈ ಮೂಳೆಗಳ ಹಿಂದಿರುವ ವ್ಯಕ್ತಿ ಯಾರು, ಇದು ಹೇಗೆ ಬಂತು, ಇದರ ಹಿಂದಿನ ರಹಸ್ಯ ಏನು ಎನ್ನುವ ಸಂಪೂರ್ಣ ಕುತೂಹಲಕಾರಿ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಕೆ ಬದುಕಿದ್ದು ಕೇವಲ 22 ವರ್ಷ, ಆದರೆ ಝಾನ್ಸಿ ರಾಣಿಯ ಖ್ಯಾತಿ ಮಾತ್ರ ಅಜರಾಮರ. ಅಂದಿನ ಇಂಡಿಯನ್ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ತನ್ನ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಲಕ್ಷ್ಮೀಬಾಯಿ ಗಂಡಸರ ರೀತಿ ಉಡುಗೆ ತೊಟ್ಟು ತಲೆಗೆ ಪೇಟ ಸುತ್ತಿ ಕುದುರೆ ಏರಿ ರಣರಂಗಕ್ಕೆ ಬಂದಿದ್ದರೆ ಎದುರಾಳಿಗಳು ಬೆವರಿನಿಂದಲೇ ಸ್ನಾನ ಮಾಡುತ್ತಿದ್ದರು. ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾಣ್ ಬರೆದಿರುವ ಝಾನ್ಸಿ ಕಿ ರಾಣಿ ಎಂಬ ಪದ್ಯವೇ ಝಾನ್ಸಿ ರಾಣಿಯ ಪರಾಕ್ರಮಕ್ಕೆ ಸಾಕ್ಷಿಯಾಗಿದೆ. ಬ್ರಿಟಿಷರ ಯುದ್ಧ ಮಾಡಲು ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುವೆ ಎಂಬ ಧ್ಯೇಯದಲ್ಲಿ ಸುಭಾಷ್ ಚಂದ್ರ ಬೋಸರು ಕಟ್ಟಿದ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಮಹಿಳೆಯರು ಸಹ ಸೈನ್ಯಕ್ಕೆ ಸೇರಲು ಅವಕಾಶ ಕೊಟ್ಟಿದ್ದರು. ಆ ವಿಭಾಗಕ್ಕೆ ಇಟ್ಟಿದ್ದ ಹೆಸರೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್. ಅಷ್ಟೊಂದು ಧೈರ್ಯವಂತೆ ಈ ಲಕ್ಷ್ಮೀಬಾಯಿ. ಇಂದಿಗೂ ಭಾರತೀಯ ಮಹಿಳಾ ಸೈನ್ಯಕ್ಕೆ ಇಟ್ಟಿರುವ ಹೆಸರು ಝಾನ್ಸಿ ರಾಣಿ ಹೆಸರು ಎಂಬುದು ಹೆಮ್ಮೆಯ ವಿಷಯ. ಇಂತಹ ಮಹಾನ್ ವೀರ ಮಹಿಳೆ ಹುಟ್ಟಿದ್ದ ನೆಲವೇ ನಮ್ಮ ಭಾರತ. ಹಿಂದೆ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷರು ರಾಜರಿಗಿಂತ ರಾಣಿಯರಿಗೆ ಬಹಳ ಹೆದರುತ್ತಿದ್ದರಂತೆ. ಏಕೆಂದರೆ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ತನ್ನ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ ನಡೆದ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ದುರ್ಗೆ ಕಾಳಿ ಅವತಾರವನ್ನೆತ್ತಿ ಅವರನ್ನು ಸಂಹಾರ ಮಾಡಲು ಮುಂದಾಗಿದ್ದರು. ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ ನಮ್ಮ ಕನ್ನಡ ನಾಡಿನ ವೀರ ಮಹಿಳೆ ರಾಣಿ ಕಿತ್ತೂರು ಚೆನ್ನಮ್ಮ. ರಾಣಿ ಚೆನ್ನಮ್ಮನ ಕುರಿತು ನಮ್ಮ ಚಾನೆಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ವಿಡಿಯೋ ಈಗಾಗಲೇ ಇದೆ. ಆ ವಿಡಿಯೋನ ಇನ್ನೊಮ್ಮೆ ದಯವಿಟ್ಟು ನೋಡಿ. ಅದರ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಹಾಕಿದ್ದೇವೆ. ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದು ಹೋಗಿರುವ ಮಹಾತಾಯಿ ಝಾನ್ಸಿ ರಾಣಿ ಬರೀ ಹೆಣ್ಣು ಮಕ್ಕಳ ಸೈನ್ಯ ಕಟ್ಟಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮಣ್ಣು ಮುಕ್ಕಿಸಿದ ವೀರ ಮಹಿಳೆ. 22ನೇ ವಯಸ್ಸಿಗೆ ವೀರ ಮರಣವನ್ನು ಒಪ್ಪಿದ ಧೀಮಂತ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂದಿಗೂ ಆ ಮಣ್ಣಿನಲ್ಲಿ ಅಮರರಾಗಿದ್ದಾರೆ. 1829 ನವೆಂಬರ್ 19ರಂದು ಬ್ರಾಹ್ಮಣ ಕುಟುಂಬದಲ್ಲಿ ಅಂದಿನ ಕಾಶಿ ಇಂದಿನ ವಾರಣಾಸಿಯಲ್ಲಿ ಮಣಿಕರ್ಣಿಕಾ ಹುಟ್ಟುತ್ತಾಳೆ. ಮಣಿಕರ್ಣಿಕಾ ಝಾನ್ಸಿ ರಾಣಿಯ ಮೂಲ ಹೆಸರಾಗಿತ್ತು. ತಂದೆ ತಂಬೆ ಪೇಶ್ವೆಯವರು ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು. ದುರಾದೃಷ್ಟವಾಗಿ ಮಣಿಕರ್ಣಿಕಾ ತನ್ನ 4ನೇ ವಯಸ್ಸಿನಲ್ಲಿ ತಾಯಿಯ ಸಾವಿನಿಂದ ತನ್ನ ಅಜ್ಜಿ ಮನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ. ಓದು ಬರ ಆರೈಕೆಯೆಲ್ಲ ಅಜ್ಜಿಯೇ ಮಾಡುತ್ತಾಳೆ. ಅಜ್ಜಿಯ ಆರೈಕೆಯಿಂದ ಬೆಳೆದ ಮಣಿಕರ್ಣಿಕಾ 14ನೇ ವಯಸ್ಸಿಗೆ ಕಾಲಿಡುವ ಮುನ್ನವೇ ಝಾನ್ಸಿಯ ಮಹಾರಾಜ ಬಾಲಗಂಗಾಧರ್ ರಾವ್ ಜೊತೆ ಮದುವೆಯಾಗಿ ಝಾನ್ಸಿಯ ರಾಣಿಯ ಪಟ್ಟವನ್ನು ಧರಿಸುತ್ತಾಳೆ. ಮದುವೆಯಾದ ನಂತರ ಮಣಿಕರ್ಣಿಕೆಯ ಹೆಸರನ್ನ ಲಕ್ಷ್ಮೀಬಾಯಿ ಎಂದು ನಾಮಕರಣ ಮಾಡಲಾಗುತ್ತದೆ. ಹೀಗೆ ಮುಂದೆ ಮಣಿಕರ್ಣಿಕಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದೇ ಹೆಸರುವಾಸಿಯಾಗುತ್ತಾಳೆ. ಲಕ್ಷ್ಮೀಬಾಯಿ ಕುದುರೆ ಸವಾರಿ, ಕತ್ತಿ ವರಸೆ, ಬಿಲ್ವಿದ್ಯೆ ಮತ್ತು ತನ್ನ ಸ್ವಂತ ಕಲಿಕೆಯಿಂದ ಈ ಎಲ್ಲ ವಿದ್ಯೆಗಳನ್ನು ಕಲಿಯುತ್ತಾಳೆ. ಹಾಗೂ ಆಸ್ಥಾನದ ತನ್ನ ಸ್ತ್ರೀ ಮಿತ್ರರನ್ನು ಸೇರಿಸಿ ಚಿಕ್ಕ ಸೈನ್ಯವನ್ನೇ ಲಕ್ಷ್ಮೀಬಾಯಿ ಕಟ್ಟುತ್ತಾರೆ. 1851ರಲ್ಲಿ ಲಕ್ಷ್ಮೀಬಾಯಿಯವರು ಗಂಡ ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ
ಆ ಮಗು ಕೇವಲ 4 ತಿಂಗಳ ಇದ್ದಾಗ ಮರಣವಪ್ಪುತ್ತದೆ. ತನ್ನ ಮಗನ ಸಾವಿನಿಂದ ದುಃಖದಿಂದ ಹೊರಬರಲಾರದ ಮಹಾರಾಜ ರಾಜ ಬಾಲಗಂಗಾಧರ ರಾವ್ 21 ನವೆಂಬರ್ 1853ರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಆಗ ಝಾನ್ಸಿಯ ರಕ್ಷಣೆ ಸಂಪೂರ್ಣವಾಗಿ ಲಕ್ಷ್ಮೀಬಾಯಿಯವರ ಹೆಗಲ ಮೇಲೆ ಬೀಳುತ್ತದೆ. ಇಲ್ಲಿಂದಲೇ ನೋಡಿ ಲಕ್ಷ್ಮೀಬಾಯಿಯವರ ನಿಜವಾದ ಹೋರಾಟ ಪ್ರಾರಂಭವಾಗಿದ್ದು. ದಾಮೋದರ ರಾವ್ ಎಂಬ ಗಂಡು ಮಗುವನ್ನು ದತ್ತು ಪಡೆದುಕೊಂಡು ಝಾನ್ಸಿಯ ಸಂಸ್ಥಾನಕ್ಕೆ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾಳೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಬ್ರಿಟಿಷರು ಹೊಸ ಕಾಯ್ದೆಯನ್ನು ತರುತ್ತಾರೆ. ದಾಮೋದರ ರಾವ್ ಅವರು ರಾಜನಿಗೆ ರಕ್ತ ಸಂಬಂಧಿ ಇಲ್ಲ ಎಂದು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಡಾಲ್ ಹೌಸಿ ದಾಮೋದರ ರಾವರ ರಾಜಾಭಿಷೇಕ ಮಾಡುವ ಹಾಗಿಲ್ಲ ಎಂದು ಅಪ್ಪಣೆ ನೀಡುತ್ತಾರೆ. ಲಾರ್ಡ್ ಡಾಲ್ ಹೌಸಿ ಝಾನ್ಸಿಯ ರಕ್ಷಣೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜವಾಬ್ದಾರಿ ಎಂದು ರಾಣಿ ಲಕ್ಷ್ಮೀಬಾಯಿ ಅವರಿಗೆ 60,000 ರೂಪಾಯಿ ಪಿಂಚಣಿ ಹಣವನ್ನು ಕೊಟ್ಟು ಝಾನ್ಸಿ ಕೋಟೆಯನ್ನು ಬಿಟ್ಟುಕೊಡಲು ಆಜ್ಞೆ ಮಾಡುತ್ತಾನೆ. ಆದರೆ ಇದಕ್ಕೆ ಒಪ್ಪದ ಝಾನ್ಸಿ ರಾಣಿ ನೇರವಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಝಾನ್ಸಿಯ ತಂಟೆಗೆ ಬರಬೇಡಿ ಎಂದು ಪಾಠ ಕಲಿಸುತ್ತಾಳೆ. ಝಾನ್ಸಿಯಲ್ಲಿ ಇದೆಲ್ಲ ನಡೆಯುತ್ತಿರುವಾಗ ಮೇ 10, 1857ರಲ್ಲಿ ಮೀರತ್ನಲ್ಲಿ ಸಿಪಾಯಿ ಬಂದಾಯ ಶುರುವಾಗುತ್ತದೆ. ಇದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದಂಗೆಗೆ ಎದ್ದ ಮೊದಲ ಅಧ್ಯಾಯ ಎಂದು ಎಲ್ಲರೂ ನಂಬಿದ್ದಾರೆ. ಆದರೆ ಅಷ್ಟಕ್ಕೆ ಸುಮ್ಮನಾಗದ ಕುತಂತ್ರಿ ಆಂಗ್ಲರು ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಹೆಚ್ಚಿನ ಸೈನ್ಯದೊಂದಿಗೆ ಝಾನ್ಸಿ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಅತ್ಯಂತ ವೀರಾವೇಶದಿಂದ ಹೋರಾಡಿದ್ದ ಲಕ್ಷ್ಮೀಬಾಯಿ ತನ್ನ ದತ್ತುಪುತ್ರ ದಾಮೋದರ ರಾವ್ ಹಾಗೂ ಸೈನಿಕರೊಂದಿಗೆ ಬ್ರಿಟಿಷರ ಬಲೆಯಿಂದ ತಪ್ಪಿಸಿಕೊಂಡು ಕಲ್ಪಿ ಎಂಬಲ್ಲಿ ಉಳಿದುಕೊಂಡು ತಾತ್ಯಾ ತೋಪಿ ಮತ್ತು ಇತರ ಕ್ರಾಂತಿಕಾರರೊಂದಿಗೆ ಅಲ್ಲಿನ ಗ್ವಾಲಿಯರ್ ರಾಜರನ್ನು ಸೋಲಿಸಿ ಬ್ರಿಟಿಷರು ಯುದ್ಧ ಮಾಡಲು ಸಜ್ಜಾಗುತ್ತಿದ್ದ ಸಂದರ್ಭದಲ್ಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಮೋಸದಿಂದ ಸ್ವಂತ ಜನರೇ ಕೊಲ್ಲುತ್ತಾರೆ. ಇದೇ ಕಾರಣ ರಾಣಿ ಲಕ್ಷ್ಮೀಬಾಯಿಯ ಹೆಣವು ಕೂಡ ಆ ಸಂದರ್ಭದಲ್ಲಿ ಸಿಗುವುದಿಲ್ಲ ಎಂದು ಇತಿಹಾಸ ಸಾರುತ್ತದೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಸರಿಸಮಾನರು ಎಂಬ ಸಿದ್ಧಾಂತವನ್ನು ನಮ್ಮ ಅದೆಷ್ಟೋ ಪೂರ್ವಗ್ರಹಿತ ಪೀಡಿತ ಮನಸ್ಸುಗಳು ಇನ್ನೂ ಒಪ್ಪದಿರುವುದು ತುಂಬಾ ವಿಷಾದನೀಯ. ಆದರೆ ಒಂದಂತೂ ಸತ್ಯ, ಗಂಡಿಗಿಂತ ಹೆಣ್ಣು ಹೆಚ್ಚು ಪರಾಕ್ರಮಿ, ಚತುರೆ, ಸಾಹಸಿ, ಸಕಲ ವಿದ್ಯೆಗಳ ಪಾರಂಗತೆ ಮತ್ತು ತ್ಯಾಗಿ. ಅದಕ್ಕೊಂದು ಇನ್ನೊಂದು ಅತ್ಯುತ್ತಮ ಉದಾಹರಣೆ ನಮ್ಮ ಕನ್ನಡ ನಾಡಿನ ವೀರ ಮಹಿಳೆ ಕೆಳದಿ ರಾಣಿ ಚೆನ್ನಮ್ಮ. ತನ್ನ ಗಂಡ ಸತ್ತ ಹೋದ ಮೇಲೆ ಔರಂಗಜೇಬನ ಹುಟ್ಟಡಗಿಸಿದ ವೀರ ಮಹಿಳೆ ಕೆಳದಿ ಚೆನ್ನಮ್ಮಳಾಗಿದ್ದಳು. ವೀರ ಮಹಿಳೆ ಕೆಳದಿ ರಾಣಿ ಚೆನ್ನಮ್ಮನ ಕುರಿತು ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಆಗಲೇ ಇದೆ. ಆ ವಿಡಿಯೋನ ದಯವಿಟ್ಟು ನೀವು ನೋಡಿ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ. ಅಂದ ಹಾಗೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಸಿಕ್ಕಿರುವ ಈ ಅವಶೇಷವನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಲಾಗುತ್ತಿದೆ. ಹಾಗೂ ರಾಣಿ ಲಕ್ಷ್ಮೀಬಾಯಿಯ ಕುರುಹುಗಳು ಈ ಜಾಗದಲ್ಲಿ ಉತ್ಖನನ ಮಾಡಿದರೆ ಇನ್ನೂ ಸಿಗುತ್ತದೆ ಎಂದು ಇಲ್ಲಿ ಉತ್ಖನನ ಕಾರ್ಯ ಹಾಗೂ ಸಂಶೋಧನೆ ಕಾರ್ಯ ನಡೆಯುತ್ತಾ ಇದೆ. ಸ್ನೇಹಿತರೆ, ನಮ್ಮ ಭಾರತದ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಒಂದಲ್ಲ ಒಂದು ಇತಿಹಾಸ, ವಿಸ್ಮಯ, ಆಶ್ಚರ್ಯಗಳು ಹೊರಗೆ ಬಂದೇ ಬರುತ್ತವೆ. ಅಂತಹ ಮಹಾನ್ ದೇಶವೇ ನಮ್ಮ ಭಾರತ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.